Oh, tunggu, tunggu. Tolong. Mancu dulu kau lepas. ಹಾಯ್ ರಾಜ್ ಸರ್, ಹಾಯ್ ಅಂತ ಹೇಳ್ತಿದ್ದಾರೆ. ರಾಜ್ ಶೋಮ್ಯಾನ್ ಹಾಯ್ ಅಂತ ಇದ್ದಾರೆ. ಹಾಯ್ ಸರ್, ಕಾಫಿ ಆಯ್ತಾ ನಿಮ್ಮದು? ಮೊಬೈಲ್ ಫೋನ್ ಕಾಫಿ ಆಯ್ತಾ? ವೆಲ್ಕಮ್ ಟು ಮೈ ಲೈವ್. ಎಲ್ಲ ನಿಮ್ದು ಅಂತ ಹೇಳ್ತಾ ಇದ್ದಾರೆ. ನಮ್ದೆಲ್ಲ ಆಗಿದೆ, ಕಾಫಿ ಆಗಿ ಕುತ್ಕೊಂಡದ್ದು. ಈಗ ಒಂದು ಲೈಕ್ ಕೊಟ್ಟು ಬಿಡಿ ರಾಜ್ ಸರ್. ವೇಟ್ ಮಾಡಿ, ಸ್ವಲ್ಪ ಬೇಸ್. ಓಕೆ ಓಕೆ ಓಕೆ, ಪರವಾಗಿಲ್ಲ. ಓಕೆ, ಕೆಲಸ ಮಾಡಿ. ಓಕೆ ಓಕೆ, ನೋ ಪ್ರಾಬ್ಲಮ್. ಸಂಧ್ಯಾ ಶರತ್ ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಂಧ್ಯಾ, ಗುಡ್ ಮಾರ್ನಿಂಗ್. ಕಾಫಿ ಆಯಿತಾ ನಿಮ್ಮದು? ಚಹಾ ಆಯಿತಾ? ನಿಮ್ಮದು ಸ್ವಲ್ಪ ಲೇಟ್ ಉಂಟಲ್ಲ. ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಪ್ಪ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಹಾಯ್. ಮಕ್ಕದಾದ ತಿಂದರೆ ಸಂಧ್ಯಾ. ಸಂಧ್ಯಾ ಶರತ್ ಗುಡ್ ಮಾರ್ನಿಂಗ್ ಬಂದುಲೇರು. ಗುಡ್ ಮಾರ್ನಿಂಗ್ ಸಂಧ್ಯಾ, ಗುಡ್ ಮಾರ್ನಿಂಗ್. ಲಕ್ಕಿ ಅರುಣ್ ಬರ್ತೀರಿ ಸುರತ್ ಕಲ್ಲ ಅಡ್ಡ ಬುರಿಯ ಬಂದುರಿ. ಲಕ್ಲೆ ಲಕ್ಲೆ ಅಡ್ಡ ಬೂರು వచ్చి ಲಕ್ಲೆ ನೀರು ದೋಸೆ ಬಂದುಲ್ಲೇರು. ಲಕ್ಕಿ ಅರುಣ್ 2 ಲೈಕ್ ಕೊರಿಯ ಪಂಡೇರು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಲಕ್ಕಿ ಅರುಣ್ ಸರ್. ದಾದ ಪರಿಯರ್ ಬೂಸ್ಟ್ ಪರಿಯರ, ಕಾಫಿ ಪರಿಯರ. ಸಂದೇಶರ್ ಅರುಣ್ ಅಣ್ಣ ಹಾಯ್ ಪನಂದುಲ್ಲೇರು. ಸಂಧ್ಯಾ ನೀರು ಜಾಸ್ತಿ ಪಾಡಿಯರೆ. ನೀರು ಜಾಸ್ತಿ ಪಾಡಲಕ್ಕೊಜ್ಜಿ ಈ ಜಾರ್ ನೀರು ಜಾಸ್ತಿ ಪಾಡಿಯ ಯಾರು ಅದೋಟೆ ಮಲ್ಪುವೆ ನೀರು ದೋಸೆ ಅಪ್ಪ ನೀರು ಜಾಸ್ತಿ ಪಾಡಿಜೆ ಪರಿಯರೆ ಅರುಣಣ್ಣ ಪಲ್ಯಕ್ಕೆ ಇನ್ನೊಂದು. ನಮಸ್ತೆ ತಂಗಿ ಸಂಧ್ಯಾ ಬನಂದುಲ್ಲೇರು ಅರುಣ್ ಸರ್. ತಂಗಿ ಗೊಂಜಿ ನಮಸ್ತೆ ಮಲ್ತೊಂದುಲ್ಲೇರು. ನಮಸ್ತೆ ಸ್ವೀಕಾರ ಮಲ್ಪಲೆ ಸಂಧ್ಯಾ ಸಿಸ್. ഞാൻ 90 ಪಾರಿ ಯಾರು ಏಪಲ್ಲ 90 ಬರ್ಬೇಕು ಪಿಳ್ಳೆ ಕಾಂಡೆ ಅನ್ನಂಗೆ 90 ಅದು. ಓ ಮೈ ಗಾಡ್ 90. ನಮಸ್ತೆ ಅಣ್ಣ ಪನೊಂದುಲ್ಲೇರು. ಸಂಧ್ಯಾ ಸಿಸ್ ಪನೊಂದುಲ್ಲೇರು. ನಮಸ್ತೆ ಅಣ್ಣ ಅಂದು. ಗುರುಗಳ ಯತಿಗಳ ಬೃಂದಾವನ ನೋಡಿರು. ಮಂಗಳವಾರ ಲೈವ್ ಸಿಂಗಿಂಗ್ ಉಂಡು ತೂಲೆ. ಓಲಿಗೆ ಲೈವ್ ಸಿಂಗಿಂಗ್. ಮಂಗಳವಾರ ಲೈವ್ ಸಿಂಗಿಂಗ್ ಉಂಡು ತೂಲೆ. ಉಂಡು ಲೈವ್ ಈಗ ಲೈವ್ಡಾ ಅದು ಪ್ರೋಗ್ರಾಮಾ? ಎಲ್ಲಿ ಅರುಣ್ ಅಣ್ಣ, ಅರುಣ್ ಸರ್ ಎಲ್ಲಿ ಲೈವ್ ಪ್ರೋಗ್ರಾಮ್ ನಿಮ್ಮದು ಮಂಗಳವಾರ? ಬಿನ್ನೆಡೆ ಬೈದಿಗಾಜಿ ದಿನನೆ ಪೋಪುಜಿ ಕಣ್ಣೆದರಪ್ಪನ ಮುಚ್ಚಂತೆ. ಏನಾನ ಮೆಸೇಜ್ ಮಲ್ತೊಂದುಲ್ಲರ ಅತಿ ಎಂಕೆ ಮೆಸೇಜ್ ತೋಜಿಜ ಗೊತ್ತಾಪುಜಿ ಎಂಕ್ ದಾದ ಪ್ರಾಬ್ಲಮ್ ಉಂದು. ಮೆಸೇಜ್ ಇತ್ತಿನ ಮಲ್ತಿದ್ದು ಬೇಗ ಕಳಪುರ್ಲಿ ಟೈಪ್ ಮಲ್ತಿರ್ತಾನೆ. ನನ್ನಯ ಮನಬಿಂದು ಶಾರದಿ ಸದನ ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದಿ ಗಾನ
ರೋಮಾಂಚನಾಗುತ್ತಾಯ ಶಾರದಿಗಾನ ಶಾರದಿಗಾನ ಶೃಂಗೇರಿಯ ಧ್ಯಾನ ಶಾರದಿಗಾನ ಶೃಂಗೇರಿಯ ಧ್ಯಾನ ಕರುಣಾಮಯಿ ಸುರದೇವಿ ತಾಯಿ ಶಾರದೆ ಕರಮುಗಿನಿ ತಾಯಿ ನಿನಗೆ ಶರಣನಾಗಿವೆ. ಸಂಧ್ಯಾ உள்ளானா ಸಂಧ್ಯಾ நீ கமெண்ட் பாடு ஸோ எனக்கு ஷோ வந்துடுச்சு. அஞ்சு நிமிஷம் எனக்கு பாருவேன். ಅಯ್ಯೋ ಏತ್ ಮೆಸೇಜ್ ಬೈದನೆ ಎಂಕ್ ಚೂರು ತೋಜುಲ್ಲ ಇತ್ತು ಎಂಗ್ ಮೆಸೇಜ್ ಪೂರ ಒಂದು ಮಲ್ ಶೋ ಒಂದು ಇತ್ತಿಜಿ ಸಾರಿ ಸಾರಿ ಮಧ್ಯಾಹ್ನ 2 ಗಂಟೆ ಪನೊಂದುಲ್ಲೇರು ಟೈಮ್ ಹೇಳಿ ಸಂಜೆ ತಂಗಿ ಅಂತ ಹೇಳ್ತಿದ್ದೆ ಮಧ್ಯಾಹ್ನ 2 ಓ ಪೂರ ಬತ್ತಿನ ಪೂರ ಪೋಯರ ಅಂದ್ ಮೆಸೇಜ್ ಶೋ ಅಂತಿದ್ದಿ ಮಧ್ಯಾಹ್ನ 2 ಗಂಟೆಗೆ ಇತ್ತೆ ಪಾಡ್ಲೆ ತುಕ್ಕ ಮೆಸೇಜ್ ಬರ್ಕೊಂಡು ತುಪ್ಪೇನು ನಿಮಿಷ ಅಂದಿತ್ತು ಹೆಂಗೆ ಗೊತ್ತಾಗ್ತದೆ ಏರಲ್ಲಿ ಇತ್ತನ ಮೆಸೇಜ್ ಕಮೆಂಟ್ ಪಾಡ್ಲೆ ಹೆಂಗು ಶೋ ಒಂದಿಜ್ಜಿ ದಾದೊಂದು ಗೊತ್ತಾಗ್ಬಿಚ್ಚಿ ಮಾಡ ಏನಿನ ಪ್ರಾಬ್ಲಮ್ ಕಮೆಂಟ್ ಇತ್ತಿನ ಪಾಡ್ಲೆ ಎಲ್ಲ ಮೂಜಿ ಜನ ಉಳ್ಳೇರು ಆಯ್ತೆ ಬರ್ತೇನೆ ಹಾಂ ಬಲೆ ಇಚ್ಚಿದ ಈರಿನ ಲೈವ್ ಬರ್ಪುಜಿ ಬನೊಂದುಲ್ಲೇರು ಸಂಜೆ ಸಿಸ್ ಅರುಣ್ ಲಕ್ಕಿ ಅರುಣ್ ಉಳ್ಳರೆ ಅಲ್ಲ ಸಂಜೆ ಸಿಸ್ ಈ ಬೈಜ್ರೆ ಈರಿನ ಲೈವ್ ಬರ್ಪುಜಿ ಬಂದು ಇತ್ತೇನೆ ಸ್ಟ್ರೈಕ್ ಉಳ್ಳೇರು pura poeran ಬರ್ತೀನಿ ಅದು ಶರ್ಟ್
ಬತ್ತಿ ನಕುಲು ಲೈಕ್ ಕೊರ್ಲಿ, ಬತ್ತಿ ನಕುಲು ಲೈಕ್ ಕೊರ್ಲಿ ಬಕ್ಕ ಕಮೆಂಟ್ ಮಲ್ಪಲೆ. భలే ఇచ్చిరీరా లైవ్ ಬರ್ಪುಜಿ ಪನೊಂದುಲ್ಲೆರ್. ನಾಲ್ ಜನ ಉಳ್ಳೇರು ಒರಿಯಿಲ ಕಮೆಂಟ್ ಮಲ್ಪುರ ತೋಜು. ಆಕಾಶದಾಗಿ ಯಾರು ಮಾಯ ಬರಲು ಚಿತ್ತಾರ ಮಾಡಿ ಹೋಗಲು, ಈ ಭೂಮಿ ಮ್ಯಾಲೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ. ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ. ಕೆಳಗಿಳಿಸುವ ಮನಸ್ಸಿನ ಭಾರಗಳ ಚಿಟಿ ಚಿಟಿಯುತ ಶಿಕ್ಷೆಯ ಹಕ್ಕಿಯಾಗಿ ಹಾರಿ ನಾವು ಸಂಚಾರ ಮಾಡುವ ಬರ. ನೀಲಕಂಠ ಕಂಗಿಯವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ನೀಲಕಂಠ ಅವರೇ, ಕಾಫಿ ಆಯ್ತಾ ನಿಮ್ಮದು? ಏನು ತಿಂದಿದ್ದೀರಾ? ನಾಷ್ಟ ಏನು ಮಾಡಿದ್ದೀರಾ? ವೆಲ್ಕಮ್ ಟು ಮೈ ಲೈವ್. ಒಂದು ಲೈಕ್ ಕೊಟ್ಟು ಬಿಡಿ ನೀಲಕಂಠ ಅವರೇ. ನೀಲಕಂಠ ಶಂಭೋ ಶಿವ ಮಹಾದೇವ. ಓ ದೇವರೇ, ನೀಲಕಂಠ ಪೋಯರಾ? ಹಾಯ್ ಪಂಡು ಪೋಯೆ. ಹರ ಹರ ಮಹಾದೇವ್ ಅಂತ ಹೇಳ್ತಾ ಇದ್ದಾರೆ ನೀಲಕಂಠ ಅವರು. ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್ ಅಂತ ಹೇಳ್ತಾ ಇದೆ. ಹರ ಹರ ಶಂಭೋ ಶಂಭೋ ಶಿವ ಮಹಾದೇವ ಶಂಭೋ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ. ಹರ ಹರ ಶಂಭೋ ಶಂಭೋ ಶಿವ ಮಹಾದೇವ ಶಂಭೋ. ಯಾರಾದರೂ ಇದ್ದರೆ ಅನಿಲ್ ಸುವರ್ಣ ಬಂದು ಹಾಯ್ ಚಾ ಪರಿಹಾರ అందుకేనొందులేరు చా పరిహార అనిలన్న ఈర్ పరిహార చా పరిహార దాద నాస్తా మల్తారు ఎక్కడ ಬಂತು పోయారు వర ఇంక మెసేజ్ ಬರೋಂದಿತ್ತಿಜ್ಜಿ ದಾದನ ಎಂಚಿನ ಪ್ರಾಬ್ಲಮ್ ಆಪ್ನ ಗೊತ್ತಾಗ್ತದೆ ತೆರಿಗೆ ವರ ಇತ್ತೆ ಬರ್ತೀನಿ. ಸೂಪರ್ ವಾಯ್ಸ್ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಆಯ್ತಾ? ಕಾಫಿ ಆಯ್ತಾ ನೀಲಕಂಠ ಅವರೇ? ಅನಿಲನ ದಾದ ಪರಿಯಾರು ಚಾಕು ದಾದ ತಿನ್ನಿ ಚಾ ಬರೆದು ದಾದ ತಿನ್ನಿಯಾರು. ಕನ್ನಡ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ.
ಜೈ ಶ್ರೀರಾಮ್. ಮತ್ತೆ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಹಾ ಬಿಸಿ ಉಳ್ಳೆ. ಓಕೆ ಓಕೆ ಮಲಜಿ ಮಲಜಿ. ಆನ್ ಟು ಪ್ಲೇ. ಬಿಸಿ ಇರ್ತಾನೆ. ಓಕೆ. ನಿಂಗಾಗಿ ಹೇಳುವೆ ಕತೆ ನೂರನು. ಓನ್ಲಿ ಚಾಗೆ. ಓಕೆ ಓಕೆ ಓನ್ಲಿ ಚಾ. ಸರಿ ಸರಿ ಓನ್ಲಿ ಚಾ. ನಾನಿಂದು ನಗಿಸುವೆ ನಿನ್ನನು. ಸೋಮಶೇಖರ್ ಸವದತ್ತಿ ಅವರು ಬಂದರು. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶೇಖರ್ ಅವರೇ. ಕಾಫಿ ಆಯಿತಾ ನಿಮ್ಮದು? ಮತ್ತು ಏನು ತಿಂಡಿ ತಿಂದಿದ್ದೀರಾ? ನಾಷ್ಟ ಏನು ಮಾಡಿದ್ದೀರಾ? ವೆಲ್ಕಮ್ ಟು ಮೈ ಲೈವ್ ಅಂತ ಹೇಳ್ತಾ ಇದ್ದೇನೆ. ನನಗೆ ಲೈವ್ಗೆ ಸ್ವಾಗತ. ಕಾಫಿ ಅಂತ ಎಲ್ಲ ಕೊಡ್ತಾ ಇದ್ದಾರೆ. ಕುಡಿದೆ ಅಂತ ಹೇಳಿದ್ರಾ ಎಂತ ಗೊತ್ತಿಲ್ಲ. ನೋಡಿ ನಿಮಗೆ ಬ್ಲೂ ಕೊಟ್ಟಿದ್ದೇನೆ. ಇರೇಗದಾದ ತಿಂಡಿ ಎಂಕಿನಿ ಸ್ಪೆಷಲ್ ತಿಂಡಿ ಕುಡ್ಲದ ಸ್ಪೆಷಲ್ ಸಜ್ಜಿಗೆ. ಅಯ್ಯೋ ನಿಜವಾಗ್ಲೇ ಶಾಲೆ ಇರ್ತಿದ್ದೆ ಅಂತ ಲೈಟ್ ಕೊಟ್ಟಿನಿ ಸಜ್ಜಿಗೆ. ಇರೇಗದಾದ ತಿಂಡಿ ಇರೇದಾದ ತಿಂಡಿ ಇರೇಗಿ ಖಾಲಿ ಚಾ ಪನ್ನತೆ. ಓಕೆ ಓಕೆ. ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ಗುರುಕುಲ ತಿಲಕನ ಚರಣಕ್ಕಿರಗಿ ಪುನೀತರಾಗೋಣ. ಅಗಣಿತ ಗುಣಗಳ ಶ್ರೀರಾಮ ಆಶ್ರಿತ ರಕ್ಷಕ ಶ್ರೀರಾಮ. ಶ್ರೀರಾಮ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ಬಡಾ ಪುಂಡೇರಿಗೆ ಬಡಾ ಪೂಜೆ ಎಲ್ಲ ಕಮೆಂಟ್ ಮಾಡ್ತಿದ್ದಾರೆ. ದಯಕೂರು ಅಪ್ಪಣಕ್ಕೆ ಪದ್ಯ ಪಂತೀನಿ ಪದ್ಯ ನೀವು ಏರ್ಲ 5 ಜನ ಉಳ್ಳಾರು. ಒಂಜಿ ಬರ್ಪುಂಡು ಕಮೆಂಟ್ ಅಂಚೆ ಇಂಚ ಬೋರಿಂಗ್ ಐಕಿತ್ತೆ ಅನ್ನೋ ಇದಾದ ಮಲ್ದೆ ಗೊತ್ತಿಲ್ಲ. ಪದ್ಯ ಪನ್ನೋದು ಉಪ್ಪೆ ಅಪ್ಪಗೆ ಹಿಂಗೆ ಕೊರು ಅಪ್ಪಗೆ ಹಿಂಗೆ ಪದ್ಯ ಪನ್ಪಿನೇ ಅಭ್ಯಾಸ ಅವು ಇಂಚ ಕೊಳೊಂದು ಏರ್ಲೊಪ್ಪುತ್ತಿರುತ್ತೆ ಪಾತೆರ ಜೊತೆ ಪದ್ಯ ಅನ್ನಲ್ಲ ಪನ್ಪಿನ ಅಂಚ. ಬಡ ಪೂಜಿ ಬಡ ಓಣು ಸಜ್ಜಿಗೆ ತಿಂದು ಬತ್ತಿನದಿದ್ದೆ ಬಡ ಓಡೆ ಆಗಲಿ ಹನಿ ಅಂತ ಸಜ್ಜಿಗೆ ತಿನಿ ಅಂತ. ಓ ದೇವ ದೇವ. ಬಡ ಹಿರೇಗ ಹಾಕ್ಬಿಟ್ಟು ತೋಜರತ್ತೆ ಖಾಲಿ ಚಾಪಂದು ಬತ್ತಿನತ್ತೆ ಹಿರೇ. ಬಡಾಪುಣಕ್ಕೆ ನಿನ್ನ ಗೊತ್ತಿಲ್ಲ ಒಂಜಿ ಮೆಸೇಜ್ ಇಜ್ಜಿ ಬಡಾಪುಣಕ್ಕೆ ಎಂದು ಏತ್ ಪೊಡ್ತಾಂಡ್ ಫ್ರೂಟ್ಸ್ ಮೀನಿ ಕನ್ಪೇರ ತೂಕ ಬಡಾಪುಣಕ್ಕೆ.
ಸಂಧ್ಯಾ ಶರತ್ സപ്പോർട്ടിങ് മെസ്സേജ് കൊള്ളേര് താങ്ക് യു ಸಂಧ್ಯಾ താങ്ക് യു ഞാനുള്ളേ ಗೊತ್ತಾണ് എനിക്ക് ഇരുള്ളാറുണ്ട് നാല് ജನ ഉള്ളേരിയರ ಮೂರು ಜನ ಉಳ್ಳೇರಿ ಏರನ್ನು ಗೊತ್ತಿಜ್ಜಿ ಮళ్ళీ ಜೇರ್ಲೊಪ್ಪಡು ಕಮೆಂಟ್ ಬರ್ತನ ಪತ್ತೇನು ఇంకా ఇంకా దించేనే ఇంచేನೆ ఇక్కడ దించేನೆ దాదాపు ಗೊತ್ತು ಪ್ರಾಬ್ಲಮ್ ఉండదు ಗೊತ್ತಿಜ್ಜಿ ಅಂಡ ನಿನ್ನಡೆ ಒಡೆ ಮುಂಡೆ ಮೆಸೇಜ್ ಬರ್ತಿತ್ತನ ಪನ್ ಅವ ಅವ ಲಾಸ್ಟ್ ಮೆಸೇಜ್ ಅನಿಲ್ ಸುವರ್ಣ ಕಡಪುಟ್ಟಿನ ಹಾಯ್ ಅಂತ ಹೇಳ್ತಾ ಇದ್ದಾರೆ ರಾಜ್ ಅವರು ಬಂದರು ಹಾಯ್ ರಾಜ್ ಸರ್ ಫ್ರೀ ಆದರೆ ಈಗ ಅಯ್ಯೋ ಪಿನ್ ಮಾಡ್ಬಿಡೋಣ ಹೆಂಗೆ ಡೌಟ್ ಯಾ ಪಿನ್ ಮಾಡ್ತಾರೆ ಹಿಂಗೆ ಟಾಪ್ ಜಾನ್ರಿ ಡೌಟ್ ಹೆಂಗೆ ಟೂ ಪ್ಯಾನ್ ಅಪ್ಪಳದ ಪ್ಯಾನ್ ಆಂಡ 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 ಪಿನ್ ಮಾಡ್ತೆ ಓಕೆ ಪಿನ್ ಮಾಡಿದ್ದೇನೆ ನೋಡಿ ಎಸ್ ಊಟ ನಿಮ್ಮದು ಊಟವಾ ಓಕೆ ಓಕೆ ಊಟ ಆಯಿತಾ ಸರಿ ಸರಿ ಗಂಜಿ ಊಟವಾ ಆಂಡ ಸರಿ ನಾನು ವೀಡಿಯೋ ವೆರಿಫಿಕೇಷನ್ ಒಂದಾತನತ್ತ ಅಂಚ ಆಪು ಜಂದಿಂದಿತ್ತೆ ಪಿನ್ ಮನ್ಪೇರು ಆಂಡದ ಸಂಧ್ಯಾ ಶರತ್ ಆಂಡ್ ಬಂದಿಲ್ಲೇರು ರಾಜೇಶ್ ಹೆಲೋ ಅಂತ ಹೇಳ್ತಿದ್ದಾರೆ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ಥ್ಯಾಂಕ್ ಯು ರಾಜ್ ಸರ್ ನಿನ್ನೆ ನೀವು ಎಂಥದ್ದು ರೀಲ್ಸ್ ಮಾಡಿದ್ದೀರ ಅಂತ ಕೇಳಿದ್ರಲ್ಲ ಯಾಕೆ ಕೇಳಿದ್ದು ಏನಾದರೂ ಪ್ರಾಬ್ಲಮ್ ಆಯಿತಾ ಮತ್ತು ನೀವು ಸಿಗಲೇ ಇಲ್ಲ ಮಾತಾಡಲಿಕ್ಕೆ ಮತ್ತು ನೀವು ಹೋದ್ರ ಅಂತ ಕಾಣಬೇಕು ಹೆಲೋ ಅಲ್ಲ ನೀವು ಯಾರು ನಾನು ಫಸ್ಟ್ ಸೆಲ್ಫಿ ತೆಗಿತಾ ಇದ್ದೇನಲ್ಲ ಅದುವೇ ನಾನು ಹಾಗೆ ಮತ್ತು ನನ್ನ ತಂಗಿ ಎಸ್ ಅಂತ ಹೇಳ್ತಿದ್ದಾರೆ ಅಂದರೆ ನಾನು ಅದಕ್ಕೆ ತೆಲುಗು ತಮಿಳ ಯಾವುದಾದ್ರೂ ಸಾಂಗ್ ಹಾಕ್ತೇನಲ್ಲ ಅದು ನನಗೆ ಗೊತ್ತಿಲ್ಲ ಅದು ಸಾಂಗ್ ಒಳ್ಳೇದು ಉಂಟು ಇಲ್ಲ ಅಂತ ಗೊತ್ತಿಲ್ಲಲ್ಲ ಅದಕ್ಕೆ ನಾನು ಹಾಕಿದೆ ಅದರ ಬಗ್ಗೆ ಏನಾದರೂ ಹೇಳ್ತೀರಾ ಅಂತ ನಾನು ಕೇಳಿದ್ದೆ ಅಷ್ಟೇ ಅದಕ್ಕೆ ಕೇಳಿದೆ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಕೇಳಿದೆ ಹಾಗೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ಅದೆಲ್ಲ ಫೋಟೋ ಎಲ್ಲ ರೀಲ್ಸ್ ಎಲ್ಲ ಮಾಡೋದು ಫಿಲ್ಟರ್ ಮಾಡಿ ಮಾಡೋದಲ್ಲ ಸರ್ ಹಾಗೆ ಸ್ವಲ್ಪ ಚೆಂದನೇ ಕಾಣ್ತದೆ
ರಿಯಲ್ ಲೈಫಲ್ಲಿ ಅಷ್ಟೆಲ್ಲ ಇಲ್ಲ ನಾವು. ಓ ಹಂಗೇನಾ ಎಲ್ಲರೂ ಹಂಗೆ. ಓ ಹಂಗೇನಿಲ್ಲ ಇವಾಗ ಅಲ್ಲಲ್ಲ ಅಲ್ಲ ಹೇಳಿದ್ದು ನಾವು ಅಷ್ಟು ಕಲರ್ ಎಲ್ಲ ಇಲ್ಲ, ನಾವು ತುಂಬ ಬ್ಲ್ಯಾಕ್ 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 ಅಲ್ಲಿ ಅದರಲ್ಲಿ ಸ್ವಲ್ಪ ಜಾಸ್ತಿ ಚೆಂದ ಕಾಣ್ತೇವೆ ನಾವು ಹಾಗೆ. ಅದಕ್ಕೆ ನಾವು ಲೈವ್ ಎಲ್ಲ ಮಾಡುವಾಗ ಮುಖ ತೋರಿಸ್ತೀವಲ್ಲ. ಓಕೆ ಬಾಯ್ ಅಪ್ಪ. ಹಬ್ಬ ಏದು ಆವ ಬರೋದಿಲ್ಲ, ಆವ ಬಂದ. ಓಕೆ 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 ಬಾಯ್. ಯಾವ ಕೊಪ್ಪಿನ ಶಾಲೆ ಕೊಪ್ಪಿನ ಶಾಲೆ ಪೋದು ಬಲ ಅಪ್ಪ ನಾನು ಜೋರ್ಮ ಕಾಲು ಮುಟ್ಟುಡ್ಲೆ 9:15 ತನಕ ಇದ್ದೇನೆ ಆಯಿತಾ ಸಂಜೆ ಆಗ ಬನ್ನಿ, ಬಂದು ಸಪೋರ್ಟ್ ಮಾಡಿ. ಯಾರು ಹೇಳಿದ್ದು? ಅಯ್ಯೋ ಹೇಳಲಿಕ್ಕಿಲ್ಲ, ಹೇಳಲಿಕ್ಕೆಲ್ಲ ಏನಿಲ್ಲ, ನನಗೆ ಗೊತ್ತುಂಟಲ್ಲ ನಮ್ಮದು ಕಲರೆಲ್ಲ. ಯಾರು ಹೇಳಲಿಲ್ಲ, ನಮ್ಮದು ಕಲರೇ ಹಾಗೆ, ಅದು ನಾವು ಫಿಲ್ಟರ್ ಮಾಡಿ ಹಾಕೋದೆಲ್ಲ ಫೋಟೋ ಎಲ್ಲ. ಆಗ ಸ್ವಲ್ಪ ಚೆಂದ ಬರ್ತದಲ್ಲ, ಈಗ ಫಿಲ್ಟರ್ ಮಾಡಿದರೆ ಹೇಗೆ ಕೂಡ ಬರ್ತದೆ ಫೋಟೋ. ಅದೇ ಪೋಯನ ಉಳ್ಳನಾ ನೋ ಫಿಲ್ಟರ್. ಹೌದು ಅಯ್ಯೇ, ಅದು ಫಿಲ್ಟರ್ ಮಾಡಿಯೇ ಹಾಕೋದು, ಇಲ್ಲದಿದ್ದರೆ ಆಗೋದಿಲ್ಲ ಅದೆಲ್ಲ ಫೋಟೋ ಎಲ್ಲ. ಅದು ಫಿಲ್ಟರ್ ಮಾಡಿದರೆ ಸ್ವಲ್ಪ ಚೆಂದ ಬರ್ತದಲ್ಲ. दिल ने ये कहा है तुमसे. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ರಾಜ್ ಸರ್ ಅವರು. ಅದು ಸಾಂಗ್ ಅಲ್ಲ. ದಿಲ್ ने ये कहा है तुमसे मोहब्बत हो गई है तुमसे मेरी जान मेरे दिल भर दिल का एतबार कर लो मेरे धड़कनों को समझो तुम भी मुझसे प्यार कर लो ಓ ಹೋ ಹಾ ಹಾ ಹಾ. ಧಡ್ಕನ್ದ ಸಾಂಗ್ ಅಲ್ಲ ಅದು. ಹೌದು, ಧಡ್ಕನ್ ಸಿನಿಮಾದ್ದು. ಧಡ್ಕನ್ ಸಾಂಗ್ ಅದೇ ಅಲ್ಲ. ಸಾಂಗ್ ಹೌದು, ಧಡ್ಕನ್ ಪಿಕ್ಚರ್. ಅಕ್ಷಯ್ ಕುಮಾರ್, ಶಿಲ್ಪಾ ಶೆಟ್ಟಿ ಮತ್ತು ಸುನಿಲ್ ಶೆಟ್ಟಿ, ಮೂವರ್ದು. ಅಕ್ಷಯ್ ಕುಮಾರ್, ಶಿಲ್ಪಾ ಶೆಟ್ಟಿ, ಸುನಿಲ್ ಶೆಟ್ಟಿ. ಹೌದು. ಗುಡ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಮಾಡೋದಕ್ಕೆ ಬರ್ತಾರೆ. ಲಾ 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 ಲಾ. ಮಂದಾರ ಪುಷ್ಪಗಳು ಸಿಂಧೂರ ಪತಿಯು ನೀನು.
ರಾಜ್ ಹೋಟೆಲ್ ಗೋಟ ಅಂದರೆ ಸೂಪರ್ ಸಪೋರ್ಟಲ್ಲಿದ್ದೀರಾ? ಓಕೆ ಓಕೆ. ಅಜಯ್ ದೇವಗನ್ ಗೊತ್ತಾ? ಗೊತ್ತು ಗೊತ್ತು. ಹೀರೋ ಅಲ್ಲ ಸಿನಿಮಾದ್ದು. ಅಜಯ್ ದೇವಗನ್ ಸಿನಿಮಾದ ಹೀರೋ ಅಲ್ಲ ಅವರು. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ರಾಜೇಶ್ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ರಾಜೇಶ್, ಥ್ಯಾಂಕ್ ಯು. ಮತ್ತು ಏನು ಸಮಾಚಾರ? ಎಲ್ಲರೂ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು. ಸಂಜೆ ಒಳ್ಳಾಣ ನೋಡಿ ರಾಜ್ ಸರ್, ಇಲ್ಲಿ ಸಂದೇಶ ಇದ್ದಾರಲ್ಲ, ಅವ್ರದ್ದು 2 ಗಂಟೆಗೆ ಲೈವ್ ಉಂಟು, ಬನ್ನಿ. ಅವ್ರದ್ದು ನನ್ನ ತಂಗಿ ಅವರು ಸಂಧ್ಯಾ ಅಂದರೆ, ಅವ್ರದ್ದು ಕೂಡ 2 ಗಂಟೆಗೆ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ ನೀವು. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಮಲ್ಲಿಗೆ ಅರಸಿ ಹಾಡು ನಿನಗೆ ನಾನು, ಓ ಸಂಪಿಗೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ರಾಜ್ ಸರ್. ನೋಡಿ, ಯಾರಾದರೂ ಲೈವಿಗೆ ಬಂದವರು ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ.
ಅನಿಲ್ ಸುವರ್ಣ ಹಾಯ್ ಪರಮೇಶ್ವರಿ, ಹಾಯ್ ಅನಿಲ್ ಅಣ್ಣ, ಓದಿ ಬರ್ತಾರಾ? ಅನಿಲ್ ಅಣ್ಣ ಹಾಯ್, ರಾಜ್ ಸೋಮನ್ ಅವರ ಹಾಯ್ ಅಂತ ಹೇಳ್ತಿದ್ದಾರೆ. ಅನಿಲ್ ಸುವರ್ಣ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ 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 ಎಲ್ಲರಿಗೂ ಹಾಯ್ ಹಾಯ್ ಹಾಯ್. ಆಣಿ ಬಿಸಿ ಆಣ ಫ್ರೀ ಆಯಾರ ಅನಿಲ್ ಅಣ್ಣ? ಬಿಸಿ ಇತ್ತೆ ಪಂಡಾರ. ಇಲ್ಲಿ ಅನಿಲ ಇದು ಇನ್ನು ಕೊಡ್ತಾರೆ, ಲೈಕ್ ಕೊಡ್ತಾರೆ. ಬಟ್ ಇದು ರಾಜ್ ಸರ್ ಲೈಕ್ ಕೊಟ್ಟಿದ್ದೀರಾ? ಡಬಲ್ ಟ್ಯಾಪ್ ಮಾಡಿ ಇದಕ್ಕೆ ಸ್ಕ್ರೀನಿಗೆ. ಲೈಕ್ ಕೊಡದವರು ಲೈಕ್ ಕೊಡಿ, ಮತ್ತು ಬಂದವರು ಕಮೆಂಟ್ ಮಾಡಿ. ಸರಿ ಸರಿ ಮಾತಾಡ್ತೀರವ ಮಾತಾಡ್ತಿದ್ದೀರಾ ಎಂತಂದ್ರೆ ನನಗೆ ಅರ್ಥ ಆಗೋದಿಲ್ಲ. ಸುನೀಲ್ ಶೆಟ್ಟಿ ಯಾರಿಲ್ಲ ಇಲ್ಲಿ, ಅನಿಲ್ ಇದ್ದಾರೆ, ಸುನೀಲ್ ಇಲ್ಲ ಇಲ್ಲಿ. ಸುನೀಲ್ ಶೆಟ್ಟಿ ಯಾರಿಲ್ಲ, ಅನಿಲ್ ಸರ್ ಅನಿಲ್ ಇದ್ರು, ಅವರ ಹತ್ರ ಮಾತಾಡ್ತಾ ಇದ್ದೀನಿ. ಸುನೀಲ್ ಎಲ್ಲಿದ್ದಾರೆ? ಸುನೀಲ್ ಇಲ್ಲ ಅಲ್ಲ, ನೀವು ಮಾತಾಡ್ತಿದ್ರಾ? ಅಯ್ಯೋ ನಮ್ಮದು ನಂಬರ್ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಸರ್, ನಂಬರ್ ಎಲ್ಲ ಕೊಡಲಿಕ್ಕಿಲ್ಲ, ರೂಲ್ಸ್ ಇಲ್ಲಲ್ಲ ನಂಬರ್ ಎಲ್ಲ ಕೊಡೋದು. ನಂಬರೆಲ್ಲ ನೀವು ಕೇಳಿದರೆ ಅದು ತಪ್ಪಾಗ್ತದೆ. ಓಕೆ, ಸಾರಿ. ಸರಿ, ಬೇಜಾರು ಮಾಡಬೇಡಿ, ನಂಬರೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ. ఫస్ట్ కొడితే పనులు లేదు అంది ಬೇಡಪ್ಪ, ನನಗೆ ಸಲ್ಮಾನ್ ಖಾನ್ ಕೂಡ ಬೇಡ, ಸುನೀಲ್ ಶೆಟ್ಟಿ ಕೂಡ ಯಾರ ಹತ್ರ ಬೇಡ, ಮಾತಾಡೋದಿಲ್ಲ. ನಾನು ಇಲ್ಲಿ ಲೈವಿಗೆ ಬಂದವರ ಹತ್ರ ಮಾತ್ರ ಮಾತಾಡ್ತೀನಿ. ಅಯ್ಯೋ ದೇವ, ನಮಗೆ ಅವ್ರ ಹತ್ರ ಮಾತಾಡಬೇಕಾದ್ರೆ ಇಲ್ಲಿ ನಮಗೆ ಹತ್ತಿರಲ್ಲ, ನಾವು ಮಂಗಳೂರಿನವರಲ್ಲ, ಸುನೀಲ್ ಶೆಟ್ಟಿ ಎಲ್ಲ ಹತ್ತಿರ ಇದ್ದಾರಲ್ಲ. ಮತ್ತು ಸಲ್ಮಾನ್ ಖಾನ್ ಹತ್ರ ನಮಗೆಲ್ಲ ಮಾತಾಡಲಿಕ್ಕಿಲ್ಲ, ಅವರು ಎಲ್ಲಿ ನಾವೆಲ್ಲಿ, ಅವರು ನಮ್ಮಂಥವ್ರ ಹತ್ರ ಎಲ್ಲ ಮಾತಾಡ್ತಾರಾ? ಅವರು ಸೆಲೆಬ್ರಿಟಿಗಳೆಲ್ಲ. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ರಾಜ್ ಸರ್, ಸಂಜಯ್ ದತ್. ಸಪೋರ್ಟಿಂಗ್ ಮೆಸೇಜಲ್ಲಿದ್ದೆ ನಾನು, ಸಂಜಯ್ ದತ್. ಯಾರ ಹತ್ರ ಕೂಡ ಕೇಳಿದೆ, ನನಗೆ ಯಾರ ಹತ್ರ ಕೂಡ ಮಾತಾಡಲಿಕ್ಕಿಲ್ಲ. ನನಗೆ ಲೈವ್ಗೆ ಯಾರು ಬರ್ತಾರೆ ಅವರಿಗೆ ಮಾತಾಡೋದು. ನಾವು ಇಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಬರೋದು, ಹಾಗೆ ನೀವು ಬಂದರೆ ನಿಮ್ಮ ಹತ್ರ ಮಾತಾಡೋದು ಅಷ್ಟೇ. ಮತ್ತು ನನಗೆ ಇದು ನನಗೆ ಈ ಫೋನಲ್ಲಿ ಮಾತಾಡೋದು ಅದೆಲ್ಲ ನನಗೆ ಯಾವುದು ಇಷ್ಟ ಇಲ್ಲ. ಇಲ್ಲಿ ಸ್ವಲ್ಪ ಇದಾದರೆ ನಮ್ಮದು ಇದರಲ್ಲಿ ಕಾರ್ಡ್ ಅಲ್ಲ ಇದು ಲೈವ್ ಮಾಡೋದು, ಹಾಗೆ ಮಾಡೋದು. ಇಲ್ಲದಿದ್ದರೆ
ಮಾಡುವುದಿಲ್ಲಪ್ಪ. ಮತ್ತು ಲೈವ್ ಕೂಡ ಬೇಡ, ಏನು ಕೂಡ ಬೇಡ. ಡೈರೆಕ್ಟರ ಓಕೆ, ಸಪೋರ್ಟಿಂಗ್ ಮೆಸೇಜಲ್ಲಿ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅನಿಲನ್ನ ಉಳ್ಳಾರೆ ಭಯನಾ? ಅಯ್ಯೋ, ಭಯ ಎಲ್ಲ ಇಲ್ಲ ರೀ. ಯಾಕೆ ಭಯ? ನೀವು ಹುಲಿಯ? ಭಯ ಎಲ್ಲ ಇಲ್ಲ ಸರ್. ನಮ್ಮದು ನಾವು ಇರುವುದೇ ಹಾಗೆ, ಭಯ ಎಲ್ಲ ಇಲ್ಲ. ಹೌದಾ ಅಂತ ಹೇಳ್ತಿದ್ದಾರೆ. ಹೌದೌದು ಸರ್, ಭಯ ಹೌದು ರಾಜು, ಭಯ ಎಲ್ಲ ಇಲ್ಲ. ಲಕ್ಷ್ಯ ಚಾ ಬರ್ಪು ಜರ ಲಕ್ಷ್ಯ ಪಪ್ಪಳ ಕೇಳ ಚಾ ಸ್ವಲ್ಪ ಕೊರ್ರೆ ಪಪ್ಪಳ ಅಂತ ನಿಕ್ಲ ಈ ಬ್ರಷ್ ಮಲ್ಪು. ಲಕ್ಕಿ ಲಕ್ಕಿ ಅಲೆಕ್ಸಾ ಅಂದರೆ ಯಾರು? ಅಲೆಕ್ಸಾನ ಅಂದರೆ ಅದು ಯಾರು? ಅಲೆಕ್ಸಾ ಗೊತ್ತಿಲ್ಲ. ಹೌದಾ, ನೀವು ಕಮೆಂಟ್ ಮಾಡಿದ? ಹೌದು, ನೀವೇ ಕಮೆಂಟ್ ಮಾಡಿದ್ದು. ಅಲೆಕ್ಸಾ ಎಲ್ಲ ಬರಲಿ, ನಿಮ್ಮದೇ ಹೆಸರು ಬಂತು. ಇಂಟರ್ನೆಟ್ ಅಲೆಕ್ಸಾನ ಅವರ ಅದು ಅಲೆಕ್ಸಾ.
ಹಾಯ್ ಸಂಗೀತ ಅಂತ ಹೇಳ್ತಿದ್ದಾರೆ. ಹಾಯ್, ಸಪೋರ್ಟಿಂಗ್ ಮೆಸೇಜ್ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಿಂಗ್ ಮೆಸೇಜ್ ಹಾಕಿ ಆಯಿತಾ. ನನಗೆ ಮೆಸೇಜ್ ಶೋ ಆಗ್ತಾ ಇಲ್ಲ. ಅಂತ ಗೊತ್ತಾಗ್ತದೆ. ಇದ್ದವರು ಕಮೆಂಟ್ ಮಾಡಿ, ಮೆಸೇಜ್ ಕಾಣ್ತಾ ಇಲ್ಲ. ರಾಜೇಶ್ ಅವರು ಸಪೋರ್ಟಿಂಗ್ ಮೆಸೇಜ್. ಓಕೆ ಓಕೆ ಓಕೆ, ಬಂತು ಈಗ ಮೆಸೇಜ್ ಬಂತು. ಏನಾಯ್ತು, ಸ್ಟಕ್ ಆಗ್ತಾ ಇದೆ. ಈಗ ಡಿಲೀಟ್ ಆಗೋದು ಮೆಸೇಜ್. ಸಾರಿ ಎಲ್ಲ ಡಿಲೀಟ್ ಆಗ್ತಾ ಇದೆ.
ಕಮೆಂಟ್ ಮಾಡ್ತಾ ಇರಿ. ನಾನು ಈಗ ಬರ್ತೇನೆ, ನನ್ನ ಹಸ್ಬೆಂಡಿಗೆ ಒಂದು ಕಾಫಿ ಮಾಡಲಿಕ್ಕೆ ಉಂಟು, ಮಾಡಿ ಕೊಟ್ಟು ಬರ್ತೇನೆ. ನೀವು ಕಮೆಂಟ್ ಮಾಡ್ತಾ ಇರಿ.
ಲೈವಿಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಇದೇ ಟೈಮಲ್ಲಿ ಸಿಗುವ. ಬಾಯ್. ಎಲ್ಲರೂ ನಾಳೆ ಕೂಡ ಬಂದು ಸಪೋರ್ಟ್ ಮಾಡಿ ಲೈವಿಗೆ. ಥ್ಯಾಂಕ್ ಯು ಆಲ್.